ತುಳುತ ರಡ್ಡ್ ಯಶಸ್ವಿ ಚಿತ್ರಲೇನು ನಿರ್ಮಿಸಾಯಿನ ಮುಖೇಶ್ ಹೆಗ್ಡೇರ್ನ ಕಾರ ಎಂಟರ್ಟೈನ್ಮೆಂಟ್ ಬ್ಯಾನರ್ಡ್ ತಯಾರಾಯಿನ ಲುಂಗಿ ಕನ್ನಡ ಚಲನಚಿತ್ರ ಅಕ್ಟೋಬರ್ 11 ತಾರೀಕು ಶುಕ್ರವಾರ ರಾಜ್ಯಡೊರ್ಮೆ ಬಿಡುಗಡೆ ಆಯರೆ ಉಂಡು ಪಂಡದು ಚಿತ್ರದ ನಿರ್ದೇಶಕರು ಅರ್ಜುನ್ ಲೂಯಿಸ್ ತೆರಿಪಾದಿರು. ತುಳುವೆರು ನಿರ್ಮಾಣ ಮಲ್ತಿನ ತುಳುನಾಡದ ಸೊಗಡನ್ ಪಡೆಯಿನ ಲುಂಗಿ ಕನ್ನಡ ಚಲನಚಿತ್ರ ಅಕ್ಟೋಬರ್ 11 ತಾರೀಕಿಗೆ ಬಿಡುಗಡೆ ಆಯರೆ ಉಂಡು. ರಾಜ್ಯದ ಮಾತಾ ಮಲ್ಟಿಪ್ಲೆಕ್ಸ್ ಎನ್ಪ ಚಿತ್ರಮಂದಿರಡು ಚಿತ್ರ ಏಕಕಾಲಗೂ ಬಿಡುಗಡೆ ಆವೊಂದುಂಡು ಪಂಡದು ಚಿತ್ರದ ನಿರ್ದೇಶಕರು ಅರ್ಜುನ್ ಲೂಯಿಸ್ ಚಿತ್ರದ ಬಗ್ಗೆ ಸುದ್ದಿಗೋಷ್ಠಿಯ ವಿವರ ಕೊರಿಯರು. ರಿಲೀಸ್ ಆಗ್ತಾ ಇದೆ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡಬೇಕಾಗಿದೆ. ನಾವು ಈಗಾಗಲೇ ಪ್ರಮೋಷನ್ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದ ಚಿತ್ರತಂಡ ಎಲ್ಲಾಗಿ ಇವತ್ತು ಸಂಜೆ ಬಿಗ್ ಸಿನಿಮಾಸ್ ಅಲ್ಲಿ 7 ಗಂಟೆಗೆ ಪ್ರೀಮಿಯರ್ ಶೋ ಇದೆ. ಹಾಗೆ 11 ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಎಲ್ಲೆಲ್ಲ ಏನೆಲ್ಲ ರಿಲೀಸ್ ಆಗ್ತಿದೆ ಅಂತ ತುಳುವೆರ ನಿರ್ಮಾಣದ ಕನ್ನಡ ಚಿತ್ರ ಅಂದ ಪನ್ನಾಗ ಬೆಂಗಳೂರು ಗಾಂಧಿನಗರಡು ಚಿತ್ರದ ಬಗ್ಗೆ ದಿಂಜ ನಿರೀಕ್ಷೆ ದೀತಿರು. ಕಾರಣ ತುಳುವೆರ ನಿರ್ಮಾಣದ ಚಿತ್ರಲು ಯಶಸ್ಸನ್ನು ಪಡೆಯಿನ ಹಿನ್ನೆಲೆಡು ಈ ಚಿತ್ರದ ಬಗೆಟ್ಲ ಮಾತೆಲ್ಲ ಮಲ್ಲ ನಿರೀಕ್ಷೆ ದೀತಿರು. ಬೆಂಗಳೂರದ ಪುಗರ್ತದ ವಿತರಕಿರು ಜಯಣ್ಣ ಕಂಬೈನ್ಸ್ ಮೂಲಕ ಚಿತ್ರ ರಾಜ್ಯಡೊರ್ಮೆ ಏಕಕಾಲಡು ಬಿಡುಗಡೆ ಆವೊಂದುಂಡು ಪಂಡದು ನಿರ್ಮಾಪಕರು ಮುಖೇಶ್ ಹೆಗ್ಡೆ ತೆರಿಪಾಯರು. ಎಲ್ಲ ಮಲ್ಟಿಪ್ಲೆಕ್ಸಸ್ ಕರ್ನಾಟಕದಲ್ಲಿ ರಿಲೀಸ್ ಆಗ್ತದೆ. ಇದೊಂದು ರೆಕಾರ್ಡ್, ಯಾಕೆಂದ್ರೆ ಮಂಗಳೂರಿನ ಒಂದು ಕನ್ನಡ ಫಿಲ್ಮ್ ಫಸ್ಟ್ ಡೇನೆ ಎಲ್ಲ ಮಲ್ಟಿಪ್ಲೆಕ್ಸಸ್ ಅಲ್ಲಿ ರಿಲೀಸ್ ಆಗೋದು ಇದು ಪ್ರಥಮ. ಅಂದ್ರೆ ಮುಂಚೆ ನಮಗೆ ಗೊತ್ತಿರ್ಬೋದು ಮೊಟ್ಟೆಯ ಕತೆ ಮತ್ತೆ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಮಂಗಳೂರಿನವರದೇ, ನಮ್ಮ ಸತ್ಕೇಂದ್ರದವರದೇ ಪಿಕ್ಚರ್. ಅದು ಸ್ಟಾರ್ಟ್ ಆಗಿ ಮತ್ತೆ ಸ್ಲೋಲಿ ಪಿಕಪ್ ಆಗಿ ಬೇರೆ ಕಡೆ ಎಲ್ಲ ಹಬ್ಬಿಕೊಂಡು ಒಳ್ಳೆ ಸಕ್ಸಸ್ ಆಯ್ತು. ನಿಮ್ಗೆಲ್ಲ ಗೊತ್ತಿದ್ದ ಕತೆ ಸ್ಟೋರಿಗಳು. ಈಗ ಇದು ಅಂದ್ರೆ ಮಂಗಳೂರು ಮೂವಿಗಳಿಗೆ ಈಗಲೇ ನಮ್ಗೆ ಅಲ್ಲಿ ಈಗಾಗಲೇ ಈಗ ಮಂಗಳೂರು ಮೂವಿಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈಗ ಎಕ್ಸ್ಪೆಕ್ಟೇಷನ್ಸ್ ಹೈ ಉಂಟು ಈಗ. ಹಾಗಾಗಿ ನಮಗೆ ಫಸ್ಟ್ ರಿಲೀಸ್ ಡೇಟಿಗೆ ನಮಗೆ 100% ಎಷ್ಟು ಮಲ್ಟಿಪ್ಲೆಕ್ಸಸ್ ಇದೆ ಕರ್ನಾಟಕದಲ್ಲಿ ಎಲ್ಲ ಮಲ್ಟಿಪ್ಲೆಕ್ಸಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಅದು ಬಹಳ ಸಂತೋಷ ಸಂಗತಿ. ಚಿತ್ರದ ನಾಯಕ ನಟೆ ಮುಖೇಶ್ ಹೆಗ್ಡೇರನ ಮಗೆ ಪ್ರಣವ್ ಹೆಗ್ಡೆ, ಸಂಗೀತ ನಿರ್ದೇಶಕರು ಪ್ರಸಾದ್ ಕೆ ಶೆಟ್ಟಿ ಚಿತ್ರದ ಬಗ್ಗೆ ಹೆಚ್ಚಿನ ವಿವರಲೆನ್ ಕೊರಿಯರು. ಚಿತ್ರದ ನಾಯಕಿ ನಟಿ ಅಹಲ್ಯ ಸುರೇಶ್, ನನೂರಿ ನಿರ್ದೇಶಕಿ ಅಕ್ಷಿತ್ ಶೆಟ್ಟಿ ಸುದ್ದಿಗೋಷ್ಠಿಯೊಟ್ಟಿಗೆ ಎತ್ತರು. ವಿಶೇಷ ಪಂಡ ಚಿತ್ರತಂಡದಗಳು ಸುದ್ದಿಗೋಷ್ಠಿಡು ಲುಂಗಿಡೆ ಬತ್ತದು ಲುಂಗಿ ಚಿತ್ರದ ಬಗ್ಗೆ ಹೆಚ್ಚಿನ ಕುತೂಹಲ ಮೂಡಿಸಾಯರು.